ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಇವತ್ತು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರಿನ ಪ್ರತಿಭೆಗಳ ಅಥವಾ ನಮ್ಮೂರಿನ ಸಾಧಕಿಯರನ್ನು ಅನಾವರಣಗೊಳಿಸ್ತಾ ಇರುವಂತಹ ಒಂದು ವಿಶೇಷ ಕಾರ್ಯಕ್ರಮ ಸ್ಪಂದನ ವಾಹಿನಿಯಲ್ಲಿ ಪ್ರಸಾರ ಆಗ್ತಾ ಇದೆ. ಸೊ ನೀವು ನೋಡ್ತಾ ಇದ್ದೀರಾ ನಮ್ಮೂರ ಜಾಣೆ, ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ಎನ್ನುವಂತಹ ಹೊಸ ಒಂದು ಪ್ರತಿಭೆಗಳನ್ನು ಪ್ರತಿದಿನ ಪ್ರತಿ ವಾರ ಅನಾವರಣಗೊಳಿಸುವಂತಹ ಕಾರ್ಯಕ್ರಮವನ್ನು ನೀವು ನೋಡ್ತಾ ಇದ್ದೀರಿ. ಇವತ್ತು ನಮ್ಮ ಜೊತೆ ಇದ್ದಾರೆ ನಮ್ಮೂರಿನ ಪ್ರತಿಭೆ, ನಮ್ಮೂರಿನ ಸಾಧಕಿ, ಉಡುಪಿ ಸೀರೆ ಎನ್ನುವಂತಹ ಒಂದು ಹೆಸರಿನಲ್ಲಿ ತಮ್ಮದೇ ಆದ ಸಂಸ್ಥೆಯನ್ನು ರಚಿಸಿ ಹೊಸ ಒಂದು ಉಡುಪಿ ಸೀರೆಯ ಬಗ್ಗೆ ಹೊಸ ಕಲ್ಪನೆ ನೇಕಾರರೊಂದಿಗೆ ಸೇರಿಕೊಂಡು ಮಾಡ್ತಾ ಇರುವಂತಹ ಒಬ್ಬ ಸಾಧಕಿ ನಮ್ಮ ಜೊತೆ ಇದ್ದಾರೆ. ನಮ್ಮೂರಿನ ಪ್ರತಿಭೆ, ನಮ್ಮದೇ ಇಲ್ಲಿ ಹುಟ್ಟಿ ಬೆಳೆದಂತಹ ಪ್ರತಿಭೆ ಮಹಾಲಸಾ ಕಿಣಿ ಘರ್ಬಾಯಿ ಮಾಲ್ಸಿ ಎನ್ನುವಂತಹ ಸಂಸ್ಥೆಯನ್ನು ಕಟ್ಟಿಕೊಂಡು ಹೊಸತಾಗಿ ಏನು ಉಡುಪಿ ಸೀರೆ ಬಗ್ಗೆ ಮಾಹಿತಿಯನ್ನು ಕೊಡ್ಲಿಕ್ಕೋಸ್ಕರ ನಮ್ಮ ಜೊತೆ ಇದ್ದಾರೆ ನಮ್ಮೂರಿನ ಸಾಧಕಿ, ನಮ್ಮೂರಿನ ಜಾಣೆ, ಮಾಲ್ಸಿ ಘರ್ಬಾಯಿ ಮಾಲ್ಸಿ ಎನ್ನುವಂತಹ ಸಂಸ್ಥೆಯ ಮಹಾಲಸಾ ಕಿಣಿ ಅವರಿಗೆ ನಾವು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇವೆ. ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮಹಾಲಸಾ ಕಿಣಿ ಅವರೇ. ಥ್ಯಾಂಕ್ ಯು. ಸೊ ನಮ್ಮೂರಿನ ಪ್ರತಿಭೆ, ನೀವು ಉಡುಪಿ ಸರೌಂಡಿಂಗ್ನಲ್ಲಿ ಹುಟ್ಟಿರುವಂತಹ, ಸೊ ನಿಮ್ಮ ಬಗ್ಗೆ ನೀವು ನಮಗೆ ಹೇಳಿ. ಅದೆಷ್ಟೋ ಜನರಿಗೆ ನಮಗೆ ಗೊತ್ತಿರಲಿಲ್ಲ, ಬಿಕಾಸ್ ಈಗಷ್ಟೇ ಬೆಳೀತಾ ಇರುವಂತಹ ಸಂಸ್ಥೆ. ಸೊ ಇದರ ಬಗ್ಗೆ ನಮಗೆ ಹೇಳಿ, ನಿಮ್ಮ ಬಗ್ಗೆ ಹೇಳಿ. ನಾನು ಹುಟ್ಟಿ ಬೆಳೆದದ್ದು ಎಲ್ಲ ಮಣಿಪಾಲಲ್ಲೇ. ಸ್ಕೂಲ್ ಇದ್ದ ಕಾಲೇಜ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಷನ್ ಕೂಡ ನಾನು ಮಣಿಪಾಲಲ್ಲೇ ಮಾಡಿದ್ದು. ಗ್ರ್ಯಾಜುಯೇಷನ್ ಆದಮೇಲೆ ನಾನು TAPI ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಮಣಿಪಾಲಲ್ಲಿ MBA ಮಾಡಿ ಮಾರ್ಕೆಟಿಂಗ್ ಮೇಜರಲ್ಲಿ. ಅದಾದ ಮೇಲೆ ನಾನು ಬಾಂಬೆಯಲ್ಲಿ 1 ವರ್ಷ ಕಾರ್ಪೊರೇಟ್ ಜಾಬಲ್ಲಿದ್ದೆ. ಅಲ್ಲಿರುವಾಗ ನನಗೆ ಯಾವಾಗಲೂ ಅನ್ನಿಸ್ತಿತ್ತು, ನನಗೆ ಕ್ರಾಫ್ಟಲ್ಲೆಲ್ಲ ಯಾವಾಗಲೂ ಜಾಸ್ತಿ ಇಂಟ್ರೆಸ್ಟ್, ಆರ್ಟ್ಸಲ್ಲಿ ಎಲ್ಲ. ಸೊ ನಾನೇ ಆಗಿ ಏನಾದರೂ ಒಂದು ಮಾಡಬೇಕು ಅಂತ ಯಾವಾಗಲೂ ಅನಿಸ್ತಿತ್ತು. ಸೊ ಹಾಗೆ ನಾನು ಬೇರೆ ಬೇರೆ ನನಗೆ ಇರುವ ಇಂಟ್ರೆಸ್ಟನ್ನು ಎಕ್ಸ್ಪ್ಲೋರ್ ಮಾಡ್ತಿದ್ದೆ. ಹಾಗೆ ಮಾಡುವಾಗ ನನಗೆ ಸೀರಿಯಲ್ ತುಂಬ ಇಂಟ್ರೆಸ್ಟ್ ಇತ್ತು ಮುಂಚೆಯಿಂದ. ಯಾವಾಗಲೂ ಟ್ರಾವೆಲ್ ಮಾಡುವಾಗ ಎಲ್ಲ ನಾನು ನೋಡ್ತಿದ್ದೆ, ಮನೆಯವರಿಗೆಲ್ಲ ತರ್ತಿದ್ದೆ. ಸೊ ಹಾಗೆ ಫೈಂಡ್ ಔಟ್ ಮಾಡ್ತಾ ಮಾಡ್ತಾ ನನಗೆ ಉಡುಪಿಯಲ್ಲಿ ಕೂಡ ಒಂದು ಟೈಮಲ್ಲಿ ತುಂಬ ಫೇಮಸ್ ಆಗಿ ಸಾರಿ ಇತ್ತು, ಉಡುಪಿ ಸೀರೆ ಅಂತ. ಪ್ಯೂರ್ ಕಾಟನ್ ಹ್ಯಾಂಡ್ಲೂಮ್ ಸಾರಿ ಇತ್ತು. ಈಗ ಮಾತ್ರ ಅದು ಯಾರು ತಗೊಳ್ಳೋದೆ ಒಂದು ಸ್ವಲ್ಪ ಡೈಯಿಂಗ್ ಸ್ಟೇಜಲ್ಲಿತ್ತು ಒಂದು 2-3 ವರ್ಷದಿಂದ. ಬಟ್ ಸುಮಾರು ಜನರು ಅದಕ್ಕೀಗ ಎಫರ್ಟ್ ಹಾಕಿ, ನೇಕಾರರು ಮತ್ತು ಅವರು ಒಟ್ಟಾಗಿ ಮಾಡುವ ಸಂಸ್ಥೆಗಳು ಎಲ್ಲ ಒಟ್ಟಾಗಿ, ಮತ್ತು ನಮ್ಮಂಥ ಹೊಸ ಇಂಟ್ರೆಸ್ಟ್ ಇರುವ ಜನರು ಬಂದು ಅದಕ್ಕೆ ಒಂದು ಡಿಸೈನ್ ಇನ್ನೋವೇಷನಲ್ಲಿ ಇಲ್ಲ ಮಾರ್ಕೆಟಿಂಗ್ ಸಪೋರ್ಟ್ ಕೊಟ್ಟು ನಾವು ಅದೀಗ ದೇಶ ವಿದೇಶ ಎಲ್ಲ ಕಡೆ ಒಂದು ಹೆಸರು ಬರಬೇಕು ಉಡುಪಿ ಸಾರಿಗೆ. ಉಡುಪಿ ಹೋಟ್ಲಿದ್ದ ಹಾಗೆ ಇಲ್ಲ ಉಡುಪಿದು ಟೆಂಪಲ್ ಇದ್ದ ಹಾಗೆ ಹೇಗೆ ಫೇಮಸ್ ಉಂಟು ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ, ಹಾಗೆ ಉಡುಪಿ ಸಾರಿಗೆ ಕೂಡ ಒಂದು ಹಾಗೆ ಒಂದು ಪಬ್ಲಿಸಿಟಿ ಬರಬೇಕು. ಜನರಿಗೆ ಅದೊಂದು ಪೀಸ್ ಆಫ್ ಟ್ರೆಡಿಷನ್ ಮತ್ತು ಪೀಸ್ ಆಫ್ ಆರ್ಟ್ ಅಂತ ಒಂದು ಅವರಿಗೆ ತಿಳಿಬೇಕು ಅಂತ ನಾವು ಪ್ರಯತ್ನ ಮಾಡ್ತಿದ್ದೇವೆ ಥ್ರೂ ಘರ್ಬಾಯಿ ಮಾಲ್ಸಿ. ವೆರಿ ನೈಸ್. ಆ್ಯಕ್ಚುಲಿ ಇಂಥದ್ದೊಂದು ಆಗಬೇಕು, ಬಿಕಾಸ್ ನಮ್ಮದೀಗ ಸದ್ಯದಲ್ಲಿ ಏನಾಗಿದೆ, ಟ್ರೆಂಡ್ ಬದಲಾಗ್ತಾ ಇದೆ ಅಂತ ಒಂದು ಈ ಸಿಚುವೇಶನ್ನಲ್ಲಿ ನೀವೇನು ಈ ಉಡುಪಿ ಸೀರೆ ಅದು ಸಹ ಡೈಯಿಂಗ್ ಸ್ಟೇಜಲ್ಲಿ ಇತ್ತು. ಸೊ ಯಾಕೆ ನಿಮಗೆ ಅದು ಪರ್ಟಿಕ್ಯುಲರ್ ಆಗಿ ಉಡುಪಿ ಸೀರೆ ತಗೊಳ್ಬೇಕು, ಅದು ಬಿಟ್ಟು ಬೇರೆ ಯಾವುದು ಮಾಡಬೇಕಂತ ಅನ್ನಿಸ್ಲಿಲ್ಲ? ಬಟ್ ಯಾವುದು ಇನ್ಸ್ಪಿರೇಷನ್ ಆಯಿತು ನಿಮಗೆ? ಅಂದರೆ ನಾವು ಸ್ಟಾರ್ಟ್ ಮಾಡುವಾಗ ನಾನು ಸುಮಾರೆಲ್ಲ ಸಾರಿಗಳು ವೀವರ್ಸ್ ಒಟ್ಟಿಗೆ ನಾನು ಸಿಕ್ಕಿದ್ದೆ. ಆಂಧ್ರ, ತೆಲಂಗಾಣ ಇರಲಿ, ಇಲ್ಲ ಒರಿಸ್ಸಾ ಮತ್ತು ಇಲ್ಕಲೆಲ್ಲ ಕೇಳಿದ್ದು. ಹಾಗೆ ಬೇರೆ ಬೇರೆ ಕಡೆದ್ದು ವೀವರ್ಸ್ ಒಟ್ಟಿಗೆ ನಾನು ವರ್ಕ್ ಮಾಡ್ತಿದ್ದೆ ಇದರ ಮುಂಚೆ. ಸೊ ಉಡುಪಿಯಲ್ಲೇ ಇದ್ದು ಉಡುಪಿ ಸಾರಿ ಬಗ್ಗೆ ನಾವು ಇಂಟ್ರೆಸ್ಟ್ ತಗೊಳ್ಳೋದಿದ್ರೆ ಅದಕ್ಕೆ ಒಂದು ಜಸ್ಟಿಸ್ ಮಾಡಿದ ಹಾಗೆ ಆಗೋದಿಲ್ಲ. ಮತ್ತು ಇದು ನಮ್ಮ ಊರಿದ್ದೆ ಇರುವ ಒಂದು ಆರ್ಟ್ ಫಾರ್ಮ್. ನಾವು ಬೇರೆ ಎಲ್ಲದಕ್ಕೆ ಇದು ಮಾಡುವಾಗ ವೋಕಲ್ ಫಾರ್ ಲೋಕಲ್ ಆಗಬೇಕು, ಹೌದಲ್ಲ? ಸೊ ಆ ರೀತಿಯಲ್ಲಿ ಕೂಡ ಒಂದು ಇನ್ಸ್ಪಿರೇಷನ್ ಬಂತು. ಮತ್ತು ನನಗೆ ಫಸ್ಟಾಗಿ ನಾನು ಕಲ್ತದ್ದು ಹೇಳಿದರೆ ಉಡುಪಿ ಸಾರಿನೇ ಹೇಗೇನೆ. ಮತ್ತು ಟೆಕ್ಸ್ಟೈಲಲ್ಲಿ ಸ್ವಲ್ಪ ನಾನು ಬೇರೆ ಟೈಪ್ ಆಫ್ ವೀವ್ಸ್ ಇಲ್ಲ ಮಗ್ಗದಲ್ಲಿ ಕೂಡ ಬೇರೆ ಬೇರೆ ಟೈಪ್ಸ್ ಅದೆಲ್ಲ ನಾನು ಮಾಹಿತಿ ಒಟ್ಟು ಮಾಡ್ತಾ ಇದ್ದೆ. ಕಂಟಿನ್ಯೂಸ್ ಪ್ರಾಸೆಸ್ ಆಫ್ ಲರ್ನಿಂಗ್. ಬಿಕಾಸ್ ನಾನು ಕಲ್ತದ್ದು ಫ್ಯಾಷನ್ ಡಿಸೈನಿಂಗ್ ಇಲ್ಲ ಫ್ಯಾಬ್ರಿಕ್ ಡಿಸೈನಿಂಗ್ ಅಲ್ಲ, ನಾನು ಕಲ್ತದ್ದು MBA.
ಸೊ ಡಿಸೈನಿಂಗನ್ನು ಪುನಃ ನಾನು ಕಲ್ತ್ಕೊಂಡು ಈಗ ಅದಕ್ಕೆ ನಾನು ಸಪೋರ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೇನೆ. ಓಕೆ, ಈಗ ಹೇಳ್ತಾ ಇದ್ರಿ ನೀವು MBA ಮಾಡಿದ್ದುಕೊಂಡು ಈಗ ಸೀರೆ, ಟೆಕ್ಸ್ಟೈಲ್, ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದೆ. ಸೊ ನೀವು ಈ ಸಾರಿ ಪರ್ಟಿಕ್ಯುಲರ್ಲಿ ಉಡುಪಿ ಸಾರಿಯ ಟೆಕ್ಸ್ಟೈಲ್ ಅಂದರೆ ಎಷ್ಟು ಟೈಮ್ ತಗೊಂಡ್ರಿ ಅದನ್ನು ಕಲೀಲಿಕ್ಕೆ? ಯಾವ ರೀತಿ ಅದರ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಬಂತು ಪರ್ಟಿಕ್ಯುಲರ್ ಆಗಿ? ನಾನು ಸಾಧಾರಣ ಒಂದು 2-3 ವೀಕ್ಸ್ ನಾನು ಕಂಟಿನ್ಯೂಸ್ ಆಗಿ ವೀವರ್ಸ್ ಒಟ್ಟಿಗೆ ಇದ್ದು ನೇಯ್ಗೆಲ್ಲ ಕಲಿತಿದ್ದೆ. ಬಟ್ ಅದು ಅಷ್ಟು ಬೇಗ ಕಲಿಯುವಂಥದ್ದು ಪ್ರಾಸೆಸ್ ಅಲ್ಲ. ನಾನು ಜಸ್ಟ್ ಬೇಸಿಕ್ಸ್ ಆಫ್ ವೀವಿಂಗ್ ಕಲಿತೆ, ನನಗೆ ಡಿಸೈನ್ ಮಾಡಲಿಕ್ಕೆ ಸಪೋರ್ಟ್ ಆಗಲಿ ಅಂತ. ಅಂದರೆ ಅಡಿಗೆ ಮಾಡಲಿಕ್ಕೆ ಗೊತ್ತಿಲ್ಲದೆ ನಾವು ರೆಸಿಪಿ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಗೊತ್ತಿರಬೇಕಲ್ಲ. ಸೊ ಹಾಗೆ ನಾನು ಫಸ್ಟಿಗೆ ಬೇಸಿಕ್ಸನ್ನು ಕಲ್ತ್ಕೊಂಡೆ. ಅದರ ನಂತರ ಈಗ ನಾನು ಅವರೊಟ್ಟಿಗೆ ಇನ್ನೂ ಡೀಪರ್ ಆಗಿ ಅವರ ಎಕ್ಸ್ಪೀರಿಯನ್ಸ್ ಮೂಲಕ ಒಂದು ಕೆಲವೆಲ್ಲ ನಾವು ಫಾಲೋ ಮಾಡುವಂಥದ್ದು ಪ್ರಾಕ್ಟಿಸಸ್ ಟ್ರೆಡಿಷ್ನಲ್ ಆಗಿ ನಾವು ಫಾಲೋ ಮಾಡುವಂಥದ್ದು ಅದಕ್ಕೊಂದು ರೀಸನ್ ಇರ್ತದೆ. ಯಾಕೆ ಅವ್ರು ಹೀಗೆ ಫಾಲೋ ಮಾಡ್ಕೊಂಡು ಬಂತಿದ್ದಾರೆ, ಕೆಲವು ಪ್ರಾಸೆಸಸ್, ಕೆಲವು ಸ್ಟೆಪ್ಸ್. ಬಟ್ ಕೆಲವೆಲ್ಲ ಈಗ ನಾವು ಇನೋವೇಟ್ ಮಾಡಿ ಅದನ್ನು ಇನ್ನೂ ಬೆಟರ್ ಮಾಡ್ಬೋದು. ಅದು ಮೇ ಬಿ ಅವ್ರಿಗೆ ಗೊತ್ತಿಲ್ಲ, ಇಲ್ಲ ಟ್ರೈ ಮಾಡದೆ ಅದು ಉಳಿದಿರ್ತದೆ. ಸೊ ಈಗ ಅವರಿಗೆ ಗೊತ್ತಿರುವಂಥದ್ದು ನಾಲೆಡ್ಜ್ ಪ್ಲಸ್ ನಾವು ಈಗ ಬೇರೆ ಟೈಪ್ ಆಫ್ ವೀವಿಂಗ್ ಇಲ್ಲ ಬೇರೆ ಟೈಪ್ ಆಫ್ ಡಿಸೈನಿಂಗಿಂದ ಕಲ್ತದ್ದನ್ನು ಒಟ್ಟು ಮಾಡಿ ಏನಾದರೂ ಹೊಸದಾಗಿ ಕ್ರಿಯೇಟ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ. ಓಕೆ, ನೀವು ಕಲಿತಾ ಇದ್ದೀರಿ ಅಂತ ಹೇಳಿದ್ರಿ. ಸೊ ನಿಮಗೆ ಎಷ್ಟು ಟೈಮ್ ತಗೊಂಡಿತ್ತು? ಅಂದರೆ ಫಸ್ಟ್ ಟೈಮ್ ನೀವು ಅದರ ಅಂದರೆ ಉಡುಪಿ ಸೀರೆ ನೇಯ್ಗೆ ಅದರ ನಿಮ್ಗೆ ಟೈಮ್ ಎಷ್ಟು ತಗೊಂಡಿತ್ತು ನಿಮಗೆ ಪರ್ಟಿಕ್ಯುಲರ್ ಆಗಿ? ನಾನು ಆ್ಯಕ್ಚುಲಿ ಸ್ವಲ್ಪ ಹಠದಲ್ಲಿ ಒಂದು ದಿನ ಕೂತ್ಕೊಂಡು ಒಂದು 2 ಮೀಟರ್ಸ್ ಅಷ್ಟು ನೇಯ್ದಿದ್ದೇನೆ ನಾನು. ಬಿಕಾಸ್ ನನಗೆ ಕಲಿಬೇಕಂತ ಇತ್ತು. ತುಂಬ ಮಿಸ್ಟೇಕ್ಸ್ ಎಲ್ಲ ಮಾಡ್ತಾ ಇದ್ದೆ. ಬಟ್ ವೀವರ್ಸ್ನವರು ನಮಗೆ ಗುರುಗಳಾಗಿ ಹತ್ತಿರ ಇದ್ದು ಸ್ಟೆಪ್ ಬೈ ಸ್ಟೆಪ್ ಕಲಿಸ್ತಾ ಇದ್ರು, ಹೇಗೆ ಮಾಡಬೇಕು, ಎಂತ ಮಾಡಬೇಕು, ಅದರದ್ದು ಕಾಲು ಹೇಗೆ ಪೆಡಲ್ ಯೂಸ್ ಮಾಡಬೇಕು, ಇಲ್ಲ ಕೈಯಲ್ಲಿ ಹೇಗೆ ಲಾಲಿ ಈಚೆ ಆಚೆ ಹೋಗುವಾಗ ನೋಡ್ಕೊಳ್ಬೇಕು, ಯಾವ ಟೈಪ್ ಬ್ಯಾಲೆನ್ಸ್ ಬರಬೇಕು ಅಂತ, ಆ ರಿದಮಿಕ್ ಮೋಷನ್ ಏನಿರ್ತದೆ ಮಗ್ಗದ್ದು ಅದು ಅವರು ಕಲಿಸಿಕೊಡ್ತಿದ್ರು. ಸೊ ಅದು ಜಸ್ಟ್ ಖಾಲಿ ನೇಯುವಂಥದ್ದು ಒಂದು ಪಾರ್ಟ್. ಮತ್ತು ಅದು ಮಗ್ಗ ಸೆಟ್ ಮಾಡೋದಿರ್ಬೋದು, ಇಲ್ಲ ಆ ಮಗ್ಗ ಸೆಟ್ ಮಾಡಲಿಕ್ಕೆ ನಾವು ಎಂತ ಎಲ್ಲ ಪ್ರಿಪ್ರೇಷನ್ ಮಾಡಬೇಕು, ಫಸ್ಟ್ ಡಿಸೈನಿಂದ ಸಾರಿ ಆ ಮಗ್ಗದಿಂದ ತೆಗೆಯುವ ತನಕ ಎಷ್ಟೆಲ್ಲ ಪ್ರಾಸೆಸ್ಸಲ್ಲಿ ಬರ್ತದೆ, ಎಷ್ಟೆಲ್ಲ ಆಸ್ಪೆಕ್ಟ್ಸ್ ಅದರಲ್ಲಿ ಬರ್ತದೆ, ಅದೊಂದು ಕಂಟಿನ್ಯೂಸ್ ಲರ್ನಿಂಗ್. ಮತ್ತು ಪ್ಲೇನ್ ಸೀರೆ ಮಾಡೋದಾದರೆ ಒಂದು ಟೈಪ್, ಚೆಕ್ಸ್ ಪ್ಯಾಟರ್ನಲ್ಲಿ ಮಾಡೋದಾದರೆ ಒಂದು ಟೈಪ್, ಬಾರ್ಡ್ರಿಗೆ ಡಿಸೈನ್ ಇಟ್ಟರೆ ಒಂದು ಟೈಪ್ ಬರ್ತದೆ. ಮತ್ತು ನಾವು ಸೀರೆ ಮೇಲೆ ಡಿಸೈನ್ ಬರೋದಾದರೆ ಬೇರೆ ಟೈಪ್ ಸೆಟ್ಟಿಂಗ್ ಮಾಡಬೇಕಾಗ್ತದೆ. ಸೊ ಫಸ್ಟ್ ನಾವು ಹೇಗೆ ಸಾರಿ ನಮಗೆ ಕಾಣಬೇಕು ಆ ಪಾಯಿಂಟಿಂದ ಸಾರಿ ತೆಗೆದ ಮೇಲೆ ಅದಕ್ಕೆ ಎಂತ ಮಾಡಬೇಕು, ಇಲ್ಲ ಕಟ್ಟಿಂಗ್ ಹೇಗೆ ಮಾಡಬೇಕು, ಗೊಂಡೆ ಹೇಗೆ ಹಾಕಬೇಕು, ಅದೆಲ್ಲ ಕೂಡ ಒಂದು ದೊಡ್ಡ ಪ್ರಾಸೆಸ್. ಸೊ ಅದೆಲ್ಲ ಕೂಡ ಕಂಟಿನ್ಯೂಸ್ ಆಗಿ ಕಲಿಯುವಂಥದ್ದೇ. ಓಕೆ, ಅಂದರೆ ಈಗ ಸೀರೆ ಬಗ್ಗೆ ಹೇಳಿದ್ರಿ, ಸೀರೆ ಬಿಟ್ಟು ಬೇರೆ ಯಾವುದಾದ್ರೂ ಅಂದ್ರೆ ಸೀರೆ ಮೆಟೀರಿಯಲ್ ಅನ್ನ ಯೂಸ್ ಮಾಡಿಕೊಂಡು ಅಥವಾ ವಿಮೆನ್ಸ್ ಇದು ಬೇರೆ ಅದರ ಯಾವ್ದಾದ್ರು? ಸೊ ಅದು ನಾವೀಗ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನಾವು ಶಾಲ್ಸ್ ಎಲ್ಲ ಮಾಡ್ತೇವೆ, ಸೀರೆ ತರವೇ ನಾವು ನೇಯೋದ್ರಲ್ಲಿ, ಡೈರೆಕ್ಟ್ ನೇಯೋದ್ರಲ್ಲಿ ಶಾಲ್ಸ್ ಎಲ್ಲ ಮಾಡ್ತೇವೆ. ಅದು ಬಿಟ್ಟು ಈಗ ನಾವು ಕೆಲವೆಲ್ಲ ಸೀರೆ ಒಟ್ಟಿಗೆ ಇಲ್ಲ ಸೀರೆ ಎಲ್ಲ ಫ್ಯಾಬ್ರಿಕ್ ಟೈಪ್ ಡಿಸೈನ್ ಮಾಡಿ ಅದರಿಂದ ನಾವು ಡ್ರೆಸ್ಸಸ್ ಮಾಡಲಿಕ್ಕೆ ಸಹ ಸ್ಟಾರ್ಟ್ ಮಾಡಿದ್ದೇವೆ. ದೊಡ್ಡವರದ್ದು ಡ್ರೆಸ್ಸಸ್ ಪ್ಲಸ್ ಮಕ್ಕಳದ್ದು ಡ್ರೆಸ್ಸಸ್, ವುಮೆನ್ಸ್ ವೇರಲ್ಲೇ ನಾವೀಗ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಿದ್ದೇವೆ. ಮತ್ತು ಅಟ್ ದ ಸೇಮ್ ಟೈಮ್ ನಾವು ಹ್ಯಾಂಡ್ಲೂಮ್ ರಿಲೇಟೆಡ್ ಹೋಮ್ ಡೆಕೋರ್ ಐಟಮ್ಸ್ ಕೂಡ ಈಗ ಸ್ಲೋಲಿ ಅದನ್ನು ಕೂಡ ಅದರಲ್ಲಿ ಕೂಡ ವೆಂಚರ್ ಮಾಡ್ತಿದ್ದೇವೆ. ಓಕೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಮ್ಮ ಜೊತೆ ಉಡುಪಿ ಸೀರೆ ಖ್ಯಾತಿಯ ಗರ್ಬಾಯಿ ಮಾಲ್ಸಿ ಎನ್ನುವಂಥ ಒಂದು ಸಣ್ಣ ಸಂಸ್ಥೆಯಿಂದ ಕಟ್ಟಿಕೊಂಡು ಅವರದೇ ಒಂದು ಇಚ್ಛೆಯಿಂದ MBA ಪದವೀಧರೆ ನಮ್ಮೂರಿನ ಜಾಣೆ, ನಮ್ಮೂರಿನ ಒಬ್ಬರು ಸಾಧಕಿಯ ಜೊತೆಗೆ ನಾವು ಮಾತಾಡ್ತಾ ಇತ್ತು. ನಮ್ಮೂರ ಜಾಣೆ ಎನ್ನುವಂತಹ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸ್ತಾ ಇರುವಂತಹ ಸ್ಪಂದನ ವಾಹಿನಿಯ ಒಂದು ಕಾರ್ಯಕ್ರಮದಲ್ಲಿ. ಸೊ ಇವ್ರ ಜೊತೆ ಮಾತಾಡ್ತಾ ಇರೋಣ. ಹೀಗೆ ಈಗ ಇವರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಉಡುಪಿ ಸೀರೆಯನ್ನು ಕಾನ್ಸೆಪ್ಟ್ ಇಟ್ಕೊಂಡು ಅವರು ಮುಂದೆ ಹೋಗ್ತಾ ಇದ್ದಾರೆ, ಹೊಸತೊಂದು ವೆಂಚರ್ ಅನ್ನು ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಈಗ ನಮಗೆ ತಿಳಿದಿರೋ ಪ್ರಕಾರ ಇದಕ್ಕೆ ರಾ ಮೆಟೀರಿಯಲ್ಸ್ ಎನ್ನುವಂಥದ್ದು ತುಂಬಾ ಕಷ್ಟ ಒಟ್ಟು ಮಾಡೋದು ಅಂತ ಕೇಳ್ಪಟ್ಟಿದ್ದೇವೆ. ಸೊ ನೀವು ಯಾವ ರೀತಿ ಅದನ್ನು ಗ್ಯಾದರ್ ಮಾಡ್ತೀರಾ, ಎಲ್ಲಿಂದ ತಗೊಂಡು ಬರ್ತೀರಾ?
ಸೊ ನಮಗೆ ಸಪೋರ್ಟ್ ಮಾಡುವ ವೀವರ್ಸ್ ಮೂಲಕ ಇಲ್ಲ ವೀವರ್ಸ್ ಸೊಸೈಟಿ ಮೂಲಕ ಉಡುಪಿಯವರು ಇಲ್ಲ ಶಿವಳ್ಳಿ ಅವರು ಎಲ್ಲ ಅವರು ನಮಗೆ ಗೈಡೆನ್ಸ್ ಕೊಟ್ಟರು. ಅವರ ಮೂಲಕ ಸಹ ನಾವು ಇದು ಮಾಡ್ತೇವೆ. ಸ್ವಲ್ಪ ರಾ ಮೆಟೀರಿಯಲ್ಸ್ ಆ ಮೂಲಕ ಬರ್ತದೆ. ಬಟ್ ನಾವು ಹೇಳಿದ ಹಾಗೆ ಕೆಲವೆಲ್ಲ ನಾವು ನಮ್ಮ ಸೈಡಿಂದ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದೇವೆ. ಹೇಗೆ ಇನ್ನೂ ಜಾಸ್ತಿ ನಾವು ಕ್ವಾಲಿಟಿ ಕೊಡ್ಬೋದು, ಇಲ್ಲ ಇನ್ನೂ ಜಾಸ್ತಿ ನಾವು ಡಿಸೈನಿಂಗಲ್ಲಿ ಇನ್ವಾಲ್ವ್ ಆಗ್ಬೋದು, ಆ ರೀತಿಯಲ್ಲಿ. ಸೊ ನಾವು ಕೆಲವು ಸತಿ ರಾ ಮೆಟೀರಿಯಲ್ಸ್ ದೇಶದ ಬೇರೆ ಬೇರೆ ಕಡೆಯಿಂದ ನಾವು ಸಂಗ್ರಹಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಅಂದರೆ ನಿಮಗೆ ರಾ ಮೆಟೀರಿಯಲ್ಸ್ಗೆ ಕಾಸ್ಟ್ಸ್ ಎಲ್ಲ ಹೇಗೆ ಬರ್ತದೆ? ಪರ್ ಸಾರಿಗೆ ಎಷ್ಟು ರೇಂಜ್ ಸ್ಟಾರ್ಟ್ ಮಾಡಿದ್ದೀರಿ ನೀವು ಫಸ್ಟ್? ನಮ್ಮದು ಸಾರಿ ಈಗ ಸ್ಟಾರ್ಟಿಂಗ್ ರೇಂಜ್ 950-1000 ಸ್ಟಾರ್ಟ್ ಆಗ್ತದೆ ಸಿಂಪಲ್ ಸಾರಿಗಳಿಗೆ. ಮತ್ತು ಹಾಗೆ ಅದರಲ್ಲಿ ಕೆಲಸ ಎಷ್ಟು ಜಾಸ್ತಿ ಆಗ್ತಾ ಹೋಗ್ತದೆ, ಹಾಗೆ ಅದರದ್ದು ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಸಾಫ್ಟ್ನೆಸ್ ಮೇಲೆ ಡಿಪೆಂಡ್ ಆಗ್ತದೆ. ಜಾಸ್ತಿ ಸಾಫ್ಟ್ ಇದ್ದರೆ ಸಾರಿ ಅದಕ್ಕೆ ಪ್ರೈಸ್ ಜಾಸ್ತಿ. ಮತ್ತು ಎಂಬ್ರಾಯ್ಡ್ರಿ ಡಿಸೈನಿಂಗ್ ವರ್ಕ್ ಇದ್ದ ಹಾಗೆ ಸಾರಿದ್ದು ಕಾಸ್ಟಿಂಗ್ ಜಾಸ್ತಿ ಆಗ್ತಾ ಹೋಗ್ತದೆ. ಓಕೆ, ಟೋಟಲ್ ಅಂದರೆ ನಿಮಗೆ ಒಂದು ಸಾರಿ ಪ್ರಿಪೇರ್ ಮಾಡಲಿಕ್ಕೆ ಎಷ್ಟು ದಿನ ಬೇಕಾಗ್ತದೆ? ಅಂದರೆ ಒಬ್ಬರು ಆರ್ಡರ್ ಕೊಟ್ಟರು ಅಂತಾದರೆ ಎಷ್ಟು ದಿನದ ಒಳಗೆ ನೀವು ಸಾರಿ ಪ್ರಿಪೇರ್ ಮಾಡಿ ಕೊಡ್ತೀರಿ ಅವರಿಗೆ? ನಾವು ಪರ್ ಆರ್ಡರ್ಕ್ಕಿಂತ ಜಾಸ್ತಿ ನಾವೀಗ ನಮ್ಮದೇ ಡಿಸೈನ್ಸ್ ಅನ್ನ ಮಾಡ್ತೇವೆ. ಆರ್ಡರ್ ಅಂದರೆ ಕೆಲವರೀಗ ಯೂನಿಫಾರ್ಮಿಗೆ ಇಲ್ಲ ಗ್ರೂಪಿಗೆ ಅಂತ ಆರ್ಡರ್ ಕೊಡ್ತಾರೆ. ಆಗ ನಮಗೆ ಅಟ್ಲೀಸ್ಟ್ ಒಂದು 1 ಮಂತ್ ಪ್ರಯರ್ ಹೇಳಿದರೆ ನಮಗೆ ಅದರ ಮೇಲೆ ವರ್ಕ್ ಮಾಡಲಿಕ್ಕೆ ಮಿನಿಮಮ್ 1 ಮಂತ್ ಪ್ರಯರ್ ಆದರೂ ಹೇಳಬೇಕು. ಅಂದರೆ ಬಲ್ಕಲ್ಲಿ ಮಾಡೋದಿದ್ರೆ ಹಾಗೆ ಅವರಿಗೆ ಥ್ರೂ ರಿಟೇಲ್, ನಾಟ್ ಆಸ್ ಅ ಹೋಲ್ಸೇಲ್. ಬಟ್ ನಾವು ಸ್ಪೆಸಿಫಿಕ್ ಆಗಿ ಅವರಿಗೆ ಬೇಕಂತದ್ದು ಕಲರ್ ಕಾಂಬಿನೇಷನ್ಸ್ ಇರ್ಬೋದು, ಇಲ್ಲ ಕೆಲವರಿಗೆಲ್ಲ ಒಂದು ನಮಗೆ ಯೂನಿಫಾರ್ಮ್ ಸೆಟ್ ಭಜನಾ ಮಂಡಳಿಯವರು ಇರ್ಬೋದು, ಇಲ್ಲ ಟೀಚರ್ಸ್ನವರು ಒಂದ್ಸತಿ ಕೇಳಿದ್ರು. ಮತ್ತೆ ನಮ್ಮದು ಉಡುಪಿ ನಗರಸಭೆ ಕೌನ್ಸಿಲರ್ಸ್ ಎಲ್ಲ ಒಂದ್ಸತಿ ಅವರದ್ದು ಪರೇಡಿಗಂತ ಉಡುಪಿ ಸ್ಯಾರೀಸನ್ನೇ ಹಾಕಿದ್ದು. ಒಂದೇ ರೀತಿಯ ಉಡುಪಿ ಸ್ಯಾರೀಸ್ ಅವ್ರು ಹಾಕಿದ್ರು ಮ್ಯಾಚಿಂಗ್ ಮಾಡಿ. ಸೊ ಅದು ನಮ್ಮಿಂದ ತಕೊಂಡ್ರು ಅವರು. ಸೊ ಹಾಗೆ ಇಂಟ್ರೆಸ್ಟ್ ಇದ್ದವರು ನಮಗೆ ಫಸ್ಟಿಗೆ ಇನ್ಫಾರ್ಮ್ ಮಾಡಿದ್ರೆ ನಮಗೆ ಒಂದು ಒಳ್ಳೆ ರೀತಿಯಲ್ಲಿ ಅವರೊಟ್ಟಿಗೆ ಅವರಿಗೆ ಬೇಕಾದಂಥ ಪ್ರಾಡಕ್ಟನ್ನು ಕೊಡ್ಲಿಕ್ಕಾಗ್ತದೆ. ಇಲ್ಲದಿದ್ದರೆ ಅಂದರೆ ಒಂದು ಸಾರಿ ಪ್ರಿಪೇರ್ ಮಾಡಲಿಕ್ಕೆ ಅದರದ್ದು ನಾ ಹೇಳಿದಾಗೆ ಡಿಸೈನಿಂಗ್ ಪ್ರಾಸೆಸ್ಸಿಂದ ಅದು ಫಿನಿಶಿಂಗ್ ತನಕ ಅದೊಂದು ಸೆಟ್ ಟೈಮ್ ತಗೊಳ್ತದೆ. ಸೊ ಮಿನಿಮಮ್ 2-3 ವೀಕ್ಸ್ ಖಾಲಿ ಅದು ಡಿಸೈನ್ ಮಾಡಿ ನಮಗೆ ಅದು ಮಗ್ಗಕ್ಕೆ ಸೆಟ್ ಮಾಡಲಿಕ್ಕೆ ತಗೊಳ್ತದೆ. ಮತ್ತೆ ವೀವಿಂಗ್. ಓಕೆ, ಫೈನ್. ಈಗ ನೀವು ಹೇಳಿದ್ರಿ ಹೊಸತಾಗಿ ಟೆಕ್ನಾಲಜೀಸ್ ಎಲ್ಲ ಬಂದಿದೆ, ಟೆಕ್ಸ್ಟೈಲ್ ಆಗಿರ್ಬೋದು, ಫ್ಯಾಬ್ರಿಕಲ್ ಆಗಿರ್ಬೋದು, ಹೊಸ ಡಿಸೈನ್. ಸೊ ನೀವೇನಾದರೂ ಕಂಪ್ಯೂಟರೈಸ್ಡ್ ಡಿಸೈನ್ ಮಾಡಿ ಅಥವಾ ಅಪ್ಲೈ ಮಾಡೋದೇನಾದರೂ ಇದೆಯಾ ಅದಕ್ಕೆ ಆಗ್ತದಾ ಉಡುಪಿ ಸೀರೆಗಳಿಗೆ? ನಾವು ಯಾವ ರೀತಿಯಲ್ಲಿ ಮಾಡ್ತಿದ್ದೇವೆ ಅಂದರೆ ಈಗ ನಾವು ಮಾಡುವಂಥದ್ದು ಒಂದು ಸಸ್ಟೈನಬಿಲಿಟಿಗೋಸ್ಕರ. ಉಡುಪಿ ಸೀರೆ ಏನಿದೆ ಅದು ಒರಿಜಿನಲ್ ಆಗಿ ಹ್ಯಾಂಡ್ಲೂಮ್ ಮಾತ್ರ. ಈಗ ಬೇರೆ ಸೀರೆ ನೀವು ನೋಡಿದರೆ ಕಂಜಿವರಂ ಇರಲಿ ಇಲ್ಲ ಬನಾರಸ್ ಇರಲಿ ಅದರಲ್ಲೆಲ್ಲ ನಿಮಗೆ ಪವರ್ ಲೂಮ್ ಕೂಡ ಸಿಗ್ತದೆ. ಅದರಲ್ಲಿ ಜನರು ನಿಮಗೆ ಕನ್ವಿನ್ಸ್ ಮಾಡ್ತಾರೆ ನೋಡಿ ಇದು ಹ್ಯಾಂಡ್ಲೂಮ್ ಅಂತ. ಬಟ್ ಉಡುಪಿ ಸೀರೆದು ಒಂದು ಸ್ಪೆಷಾಲಿಟಿ ಅಂತ ಅಂದರೆ ಇದರಲ್ಲಿ ಪವರ್ ಲೂಮ್ ಇಲ್ವೇ ಇಲ್ಲ, ಇದರಲ್ಲಿ ಹ್ಯಾಂಡ್ಲೂಮ್ ಮಾತ್ರ ಇರೋದು. ಸೊ ಅದರಲ್ಲಿ ನಾವೀಗ ಕಂಪ್ಯೂಟರೈಸ್ ಡಿಸೈನ್ ಮಾಡಿದರೆ ಮತ್ತೆ ಅದು ಕೈಯಿಂದ ಮಾಡುವ ರುಚಿ ಹೋಗ್ತದೆ ಅದಕ್ಕೆ. ಅದರದೊಂದು ಸ್ಪೆಷಾಲಿಟಿ ಅಂತ ಅಂದರೆ ಕೈಯಿಂದ ಮಾಡುವಂಥದ್ದು. ನಾವು ಡಿಸೈನ್ ಹೇಗೆ ಕಾಣ್ತದೆ ಅಂತ ಒಂದು ಪ್ಲಾನಿಂಗ್ ಮಾಡುವಾಗ ಕೆಲವು ಸತಿ ನಾವು ಕಂಪ್ಯೂಟರಲ್ಲಿ ಡ್ರಾ ಮಾಡಿ ನೋಡ್ತೇವೆ, ಇಲ್ಲ ಪೇಪರಲ್ಲಿ ಡ್ರಾ ಮಾಡಿ ಫೈನಲ್ ಪ್ರಾಡಕ್ಟ್ ಹೇಗೆ ಬೇಕು ಅಂತ ಒಂದು ಪ್ಲಾನಿಂಗ್ ಮಾಡುವಾಗ ಮಾಡ್ತೇವೆ. ಬಟ್ ದ ಎಂಟೈರ್ ಪ್ರಾಸೆಸ್ ಇಸ್ ಹ್ಯಾಂಡ್ ಮೇಡ್. ಓಕೆ, ನೈಸ್. ಸೊ ವೀಕ್ಷಕರೇ, ನೀವು ನೋಡ್ತಾ ಇದ್ರಿ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸ್ತಾ ಇರುವಂತಹ ಸ್ಪಂದನ ವಾಹಿನಿಯ ಒಂದು ವಿಶೇಷ ಕಾರ್ಯಕ್ರಮ ನಮ್ಮೂರ ಜಾಣೆ. ನಮ್ಮೂರಿನ ವಿಶೇಷ ಸಾಧಕಿಯರನ್ನು, ನಮ್ಮೂರಿನಲ್ಲೇ ಹುಟ್ಟಿ ಬೆಳೆದು ನಮ್ಮೂರಿನಲ್ಲೇ ಕಲಿತು ನಮ್ಮೂರಿನಲ್ಲೇ ಒಂದು ವಿಶೇಷ ಸಾಧನೆಯನ್ನು ಮಾಡ್ತಾ ಇರುವಂತಹ ಜಾಣೆಯರನ್ನು ಗುರುತಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಒಂದು ತಗೊಳ್ಳೋಣ ಸಣ್ಣ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ.
ಆತ್ಮೀಯ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ಎನ್ನುವಂತಹ ನಮ್ಮೂರಿನ ಪ್ರತಿಮೆಗಳನ್ನು ಸಾಧಕಿಯರನ್ನು ಅನಾವರಣಗೊಳಿಸುವಂತಹ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ಗರ್ಭಾಯಿ ಮಾಲ್ಸಿ ಖ್ಯಾತಿಯ ಉಡುಪಿ ಸೀರೆ ಎನ್ನುವಂತಹ ಒಂದು ಹೊಸ ಕಾನ್ಸೆಪ್ಟ್ ಕಟ್ಟಿಕೊಂಡು ಹೊಸ ಅಂದರೆ ಏನಾಗಿದೆ ನಮ್ಮ ಉಡುಪಿ ಫೇಮಸ್ ಆಗಿರೋದು ಸೀರೆಗೆ. ಸೊ ಉಡುಪಿ ಸೀರೆ ಡೈಯಿಂಗ್ ಸ್ಟೇಜಲ್ಲಿರುವಂತಹ ಉಡುಪಿ ಸೀರೆಯ ಬಗ್ಗೆ ತಿಳ್ಕೊಂಡು ಅದನ್ನು ಕಲಿತು ಅದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಮುಂದಿನ ಜನರೇಷನ್ಗೆ ಕೊಡ್ಲಿಕ್ಕೋಸ್ಕರ ಒಂದು ಟೀಮ್ ಅನ್ನು ಕಟ್ಟಿಕೊಂಡಿರುವಂತಹ ಮಹಾಲಸ ಕಿಣಿ ಅಂತ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರ ಜೊತೆ ಮಾತಾಡ್ತಾ ಅವರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳುವ. ಸೊ ಈಗ ನಮ್ಮ ಜೊತೆ ಇದ್ದಾರೆ ಮಹಾಲಸ ಕಿಣಿ ಅವರ ಬಗ್ಗೆ ಕೇಳ್ತಾ ಹೋಗುವ. ಅವರು ಯಾವ ರೀತಿ ಉಡುಪಿ ಸೀರೆ ಬಗ್ಗೆ ಮಾಹಿತಿಯನ್ನು ಎಲ್ಲಿಂದ ಅವರಿಗೆ ಇನ್ಸ್ಪಿರೇಷನ್ ಬಂತು, ಯಾವ ರೀತಿ ಅವರು ಮಾಡಿದ್ರು, ಈ ಒಂದು ಸಂಸ್ಥೆಯನ್ನು ಕಟ್ಟಿದ್ರು ಎನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇರೋಣ. ಸೊ ಮಹಾಲಸ ಕಿಣಿ ಅವರೇ, ಈಗ ಹೇಳಿದ್ರಿ ನೀವು ಉಡುಪಿ ಸೀರೆ ಬಗ್ಗೆ ಮಾತಾಡ್ತಿದ್ರಿ, ಹ್ಯಾಂಡ್ಲೂಮ್ಸ್ ಬಗ್ಗೆ ಮಾತಾಡ್ತಿದ್ರಿ. ಓಕೆ, ನೀವು ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ? ಬಿಕಾಸ್ ಅಂದರೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ಹೊಸ ಟೈಪಿನ ಸಾರೀಸ್ ಬರ್ತಾ ಇದೆ, ಹೊಸ ಫ್ಯಾಷನ್ಸ್ ಬರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ಕಾಂಪಿಟಿಷನ್ ಇದೆ ನಿಮಗೆ? ಕಾಂಪಿಟಿಷನ್ ಅಂತ ನಾವು ಜಾಸ್ತಿ ನೋಡೋದಿಲ್ಲ, ಬಟ್ ಮಾರ್ಕೆಟಿಂಗಿಗೆ ನಾವೀಗ ಥ್ರೂ ಇನ್ಸ್ಟಾಗ್ರಾಮ್ ಇಲ್ಲ ಫೇಸ್ಬುಕ್ ಮತ್ತು ಹೀಗೆ ಮೀಡಿಯಾ ಸಪೋರ್ಟ್ ಇದ್ದ ಕಾರಣದಿಂದ ಹಾಗೆ ನಾವು ಎಕ್ಸಿಬಿಷನ್ಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡ್ತೇವೆ. ಮೇಯ್ನಾಗಿ ಸೋಷಿಯಲ್ ಮೀಡಿಯಾ ನಾವು ಜನರೊಟ್ಟಿಗೆ ಕನೆಕ್ಟ್ ಆಗಲಿಕ್ಕೆ, ಇಲ್ಲ ವಾಟ್ಸಾಪ್ ಮೂಲಕ ನಾವು ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ಜನರಿಗೆ ಮಾರ್ಕೆಟ್ ಮಾಡ್ತೇವೆ. ಸೊ ನಮಗೆ ಬರುವಂಥ ಜನರು ಕೂಡ ಥ್ರೂ ವರ್ಡ್ ಆಫ್ ಮೌತ್ ರೆಫರಲಲ್ಲಿ ಜಾಸ್ತಿ ಜನರು ಬರ್ತಾರೆ. ಪ್ರಾಡಕ್ಟ್ ಒಳ್ಳೆ ಇದೆ, ನೋಡಿ ಟ್ರೈ ಮಾಡಿ, ಉಡುಪಿ ಸೀರೆ ಅಂತ ಅವ್ರು ಮಾಡ್ತಿದ್ದಾರೆ, ಅಥೆಂಟಿಕ್ ಆಗಿ ವೀವರ್ಸಿಂದ ಡೈರೆಕ್ಟ್ ಬರುವಂಥದ್ದು ಮತ್ತು ನಾವೇ ವೀವ್ ಮಾಡಿರುವಂಥದ್ದು ಸೀರೆಗಳು ಸಿಗ್ತದೆ ಅಂತ ಹಾಗೆ ಬರುವ ಜನರು ಕೂಡ ಇದ್ದಾರೆ. ಓಕೆ, ಇಂಥ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿ ಎಕ್ಸಿಬಿಟ್ ಮಾಡ್ತೀರಾ ನೀವು ಮಾಡಿದಂಥ ಪ್ರಾಡಕ್ಟ್ಸನ್ನು? ಎಲ್ಲೆಲ್ಲೆಲ್ಲ ಹೋಗಿದ್ದೀರಿ ನೀವು ಈ ಪ್ರಾಡಕ್ಟ್ಸ್ನ? ನಾವು ಪ್ರಾಡಕ್ಟ್ಸ್ ಇಟ್ಕೊಂಡು ಬೇರೆ ಈಗ ಬ್ಯಾಂಗ್ಳೂರ್ ಇರ್ಬೋದು, ಇಲ್ಲ ನಮ್ಮದು ಕೆಲವು ಕಡೆ ಎಲ್ಲ ಎಕ್ಸಿಬಿಷನ್ಸ್ ಇತ್ತು. ರೀಸೆಂಟ್ ಆಗಿ ನಾವು ಉಡುಪಿಯಲ್ಲೇ ಮಣಿಪಾಲದಲ್ಲಿ ಒಂದು ಎಕ್ಸಿಬಿಷನ್ ಮಾಡಿದ್ವಿ, ಹಸ್ತಕಲಾ ಅಂತ. ಸೊ ಇದರಲ್ಲಿ ನಾವು ಖಾಲಿ ಎಕ್ಸಿಬಿಷನ್ ಮೂಲಕ ನಮ್ಮ ಸಾರಿಗಳನ್ನು ಮಾತ್ರ ಡಿಸ್ಪ್ಲೇ ಮಾಡಿದಲ್ಲ, ಬಟ್ ನಾವು ಒಂದು ಮಗ್ಗವನ್ನೇ ಆ ಹಾಲಲ್ಲಿ ಇಟ್ಟು ಬರುವ ಜನರಿಗೆ ಆ ಸೀರೆ ಹೇಗೆ ಆಗ್ತದೆ ಅಂತ ನೋಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ವಿ. ಸೊ ಬಂದವರು ಆ ಮಗ್ಗವನ್ನು ನೋಡಿದ್ರು, ಮತ್ತು ಅದು ಸಾರಿ ಹೇಗೆ ಆಗ್ತದೆ, ಒಂದು ಫ್ಯಾಬ್ರಿಕ್ ಪೀಸ್ ಹೇಗೆ ಆಗ್ತದೆ ಮಾಡಲಿಕ್ಕೆ ಎಷ್ಟು ಎಫರ್ಟ್ ಹೋಗ್ತದೆ ಅಂತ ನೋಡಿದ್ರು. ಸೊ ಅದು ನೋಡುವಾಗ, ಲೈವ್ ಆಗಿ ನೋಡುವಾಗ ಅವರಿಗೆ ಅದರದೊಂದು ಮಹತ್ವ ಎಂತ ಅಂತ ಗೊತ್ತಾಯಿತು. ಸೊ ಮತ್ತು ಹಾಗೆ ನಮ್ಮದು ಕೆಲವೆಲ್ಲ ವರ್ಕ್ಶಾಪ್ಸ್ ಎಲ್ಲ ಇಟ್ಟಿದ್ವಿ ನಾವು ಈ ಎಕ್ಸಿಬಿಷನಲ್ಲಿ. ಸೊ ಜನರು ಬಂದು ನೋಡಿ ತುಂಬ ಅಪ್ರಿಷಿಯೇಟ್ ಮಾಡಿದರು. ಅವರಿಗೆ ಗೊತ್ತಾಯಿತು ಹೇಗೆ ಒಂದು ಸಾರಿ ಆಗ್ತದೆ ಅಂತ. ಮತ್ತು ಸೈಮಲ್ಟೇನಿಯಸ್ಲಿ ಎಕ್ಸಿಬಿಷನಲ್ಲಿ ಆದ ಪ್ರಾಡಕ್ಟ್ಸ್ ಎಲ್ಲ ನಾವು ಇಟ್ಟಿದ್ವಿ, ನಮ್ಮದು ಕಲೆಕ್ಷನ್ ಇದ್ದು. ಸೊ ಸೇಲ್ ಕೂಡ ಇತ್ತು, ಪರ್ಚೇಸ್ ಕೂಡ ಮಾಡಿದರು, ಮತ್ತು ಮೋರ್ ಓವರ್ ಎಕ್ಸ್ಪೀರಿಯನ್ಸ್ ಮಾಡಿದರು ಹೇಗೆ ಆಗ್ತದೆ ಒಂದು ಪ್ರಾಡಕ್ಟ್ ಅಂತ. ಓಕೆ, ನಿಮಗೆ ನೀವು ಹೇಳಿದ್ರಿ ಆ ಹಸ್ತಕಲಾ ಎನ್ನುವಂತಹ ಎಕ್ಸಿಬಿಷನ್ ಇಟ್ಟಿದ್ರಿ. ಎಷ್ಟು ನಿಮ್ಮದು ಎಕ್ಸ್ಪೆಕ್ಟೇಷನ್ ಏನಿತ್ತು? ಎಷ್ಟು ಸೇಲ್ ಆಗ್ಬೇಕಂತ ಇತ್ತು? ಎಷ್ಟು ತಕೊಂಡ್ರೆ, ಅಂದ್ರೆ ಜನ ಎಷ್ಟು ಬರ್ಬೇಕಂತ ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ ಆ ಟೈಮಲ್ಲಿ? ನಮಗೆ ಅಂದರೆ ಫಸ್ಟ್ ಟೈಮ್ ಮಾಡೋದು ನಾವೇ ಆಗಿ. ಇಷ್ಟು ತನಕ ನಾವು ಬೇರೆಯವ್ರ ಎಕ್ಸಿಬಿಷನ್ ಇಡುವಾಗ ಹೋಗಿ ಪಾರ್ಟಿಸಿಪೇಟ್ ಮಾಡಿದ್ದೇವೆ ಹೊರತು ನಾವೇ ಆಗಿ ನಮ್ಮದೇ ಓನ್ ಪ್ರಾಡಕ್ಟ್ಸನ್ನು ಇಟ್ಟು ಮಾಡಿರಲಿಲ್ಲ. ಸೊ ಆ್ಯಸ್ ಅ ಫಸ್ಟ್ ಟೈಮ್ ಮಾಡುವಾಗ ಎಕ್ಸೈಟ್ಮೆಂಟ್ ಕೂಡ ಇತ್ತು, ನರ್ವಸ್ನೆಸ್ ತುಂಬ ಜಾಸ್ತಿ ಇತ್ತು. ರೆಸ್ಪಾನ್ಸ್ ಬೆಳಗಿನ ಟೈಮಲ್ಲಿ ತುಂಬ ಒಳ್ಳೆ ಇತ್ತು, ಬಟ್ ಸಂಜೆ ಮಳೆ ಎಲ್ಲ ಸ್ವಲ್ಪ ವೆದರ್ ಈಗ ಅಷ್ಟು ಫ್ರೆಂಡ್ಲಿ ಆಗಿರಲಿಲ್ಲ ನಮ್ಮ ಇವೆಂಟಿಗೆ. ಸೊ ಮಳೆ ಎಲ್ಲ ಬಂದ ಕಾರಣ ಸ್ವಲ್ಪ ಈವ್ನಿಂಗಲ್ಲಿ ಡಲ್ ಆಯಿತು. ಬಟ್ ಬಂದವರೆಲ್ಲ ತುಂಬ ಖುಷಿಯಲ್ಲಿ ಪರ್ಚೇಸ್ ಮಾಡಿದರು. ಇಲ್ಲ ನಮಗೆ ನೆಕ್ಸ್ಟ್ ಟೈಮ್ ಬೇಕಾದರೆ ನಮಗೆ ಎಲ್ಲಿ ಬರಬೇಕಂತ ಗೊತ್ತಾಗ್ತದೆ, ಆ ರೀತಿಯಲ್ಲಿ ಒಂದು ಸಪೋರ್ಟ್ ಮಾಡಿ ಹೋದರು. ಓಕೆ, ನಿಮಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಅಂತ ಆಯಿತು ಅಲ್ಲಿ ಅಲ್ವಾ? ಸೊ ನೆಕ್ಸ್ಟ್ ನಮಗೆ ಈಗ ಒಂದು ಗ್ರೂಪಿಗೆ, ಅಂದರೆ ಒಂದು ವಿದ್ಯಾರ್ಥಿಗಳ ತಂಡ ಏನಾದರೂ ನಿಮ್ಮ ಹತ್ರ ಅಪ್ರೋಚ್ ಆದರೆ ನೀವು ಯಾವ ರೀತಿ, ಅಂದರೆ ಕಲೀಲಿಕ್ಕೆ ಇಂಟ್ರೆಸ್ಟ್ ಇರುವವರು ಬಂದರೆ ನೀವು ಯಾವ ರೀತಿ ಅವರನ್ನು? ಸೊ ನಮ್ಮ ಹತ್ರ ಹೇಗಂದರೆ ಈಗ ನಾವು ಬೇರೆ ಬೇರೆ ವರ್ಕ್ಶಾಪ್ಸನ್ನು ಕಂಡಕ್ಟ್ ಮಾಡ್ತಾ ಇದ್ದೇವೆ. ರೀಸೆಂಟಾಗಿ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಬ್ಯಾಂಗ್ಳೂರಿಂದ ಒಂದು 10-12 ಜನರು ಮಕ್ಕಳು ಬಂದಿದ್ದರು, ಸೋಷಿಯಲ್ ಡೆವಲಪ್ಮೆಂಟ್ ಬಗ್ಗೆ ಕಲಿತಾ ಇರುವವರು. ಇಲ್ಲ ನಮ್ಮದು ರೀಸೆಂಟಾಗಿ ಇಲ್ಲಿ ಉಡುಪಿಯಲ್ಲಿ ಮತ್ತು
ಮಣಿಪಾಲಲ್ಲಿ ಇರುವ ಫ್ಯಾಷನ್ ಇನ್ಸ್ಟಿಟ್ಯೂಟ್ಸ್ನವ್ರು ಕೂಡ ನಮಗೆ ಕಾಂಟ್ಯಾಕ್ಟ್ ಆಗಿ ಹೇಗೆ ನಾವು ಇದನ್ನು ಒಂದು ಕಲಿಬಹುದು ಅಂತ ಕಾಂಟ್ಯಾಕ್ಟ್ ಮಾಡಿದ್ರು. ಸೊ ಡೈರೆಕ್ಟ್ ಆಗಿ ಕೂಡ ನಾವು ಅವರಿಗೆ ಮಾಹಿತಿ ಕೊಡ್ತೇವೆ. ಪ್ಲಸ್ ನಾವಿದು ವರ್ಕ್ಶಾಪ್ ಮೂಲಕ ಸೊ ಜನರಿಗೆ ಯಾರಿಗಾದರೂ ಫುಲ್ ಟೈಮ್ ವೀವಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ಅವ್ರು ಕೂಡ ಬಂದು ನಮ್ಮೊಟ್ಟಿಗೆ ಟ್ರೈನಿಂಗ್ ತಗೊಂಡು ವರ್ಕ್ ಮಾಡಲಿಕ್ಕೆ ಅಪಾರ್ಚುನಿಟಿ ಉಂಟು. ಬಟ್ ಆ್ಯಸ್ ಅ ಡಿಸೈನರ್ ಇಫ್ ದೇ ಜಸ್ಟ್ ವಾಂಟ್ ಟು, ಅಂದರೆ ಅವರಿಗೆ ಕಲಿಬೇಕು ಅಂತ ಇದ್ದು, ಇಲ್ಲ ಕ್ರಾಫ್ಟಲ್ಲಿ ಇಂಟ್ರೆಸ್ಟ್ ಇದ್ದವರು, ಈಗ ನಿಮ್ಗೇನಾದರೂ ಒಂದು ಇಂಟ್ರೆಸ್ಟ್ ಉಂಟು ಕಲೀಲಿಕ್ಕೆ, ಸೊ ಆ ರೀತಿಯಲ್ಲಿ ಕೂಡ ಬಂದು ಕಲ್ಕೊಂಡು ಹೋಗ್ಬೋದು. ನೀವು ಹೇಳಿದ್ರಿ ಕ್ರಾಫ್ಟ್ ಅಂತ ಹೇಳಿದ್ರಿ, ಕ್ರಾಫ್ಟಲ್ಲಿ ಯಾವುದೆಲ್ಲ ಬರ್ತದೆ? ಸೊ ನಾವೀಗ ಮೇಯ್ನಾಗಿ ಡಿಸೈನಿಂಗ್ ರಿಲೇಟೆಡ್, ಫ್ಯಾಬ್ರಿಕ್ ರಿಲೇಟೆಡ್, ಗಾರ್ಮೆಂಟ್ಸ್ ರಿಲೇಟೆಡಲ್ಲಿ ಮಾಡ್ತಾ ಇದ್ದೇವೆ. ಟೈ ಆ್ಯಂಡ್ ಡೈ ಇರ್ಬೋದು, ಇಲ್ಲ ಬ್ಲಾಕ್ ಪ್ರಿಂಟಿಂಗ್ ಇರ್ಬೋದು, ಮತ್ತು ಪ್ರಿಂಟಿಂಗಲ್ಲಿ ಬೇರೆ ಟೈಪ್ ಕಲಂಕಾರಿ ಆ ಟೈಪಲ್ಲೆಲ್ಲ ನಾವು ಕೂಡ ಟ್ರೈನಿಂಗ್ ಪಡ್ಕೊಳ್ತಾ ಇದ್ದೇವೆ. ಹಾಗೆ ನಾವು ಬೇರೆಯವರಿಗೆ ಕೂಡ ಸಿಗುವ ಹಾಗೆ ಮಾಡ್ತಾ ಇದ್ದೇವೆ. ಮತ್ತು ವೀವಿಂಗಲ್ಲಿ ವೀವಿಂಗ್ ಮಾಡಲಿಕ್ಕೆ ನಾವೊಂದು ಹೇಗೆ ಡಿಸೈನ್ ಪ್ರಾಸೆಸ್ಸಿಂದ ಸ್ಟಾರ್ಟ್ ಮಾಡಬೇಕು ಆ ರೀತಿಯಲ್ಲಿ ನಾವು ಬೇರೆ ಬೇರೆ ಕಾಲೇಜ್ ಮಕ್ಕಳೊಟ್ಟಿಗೆ ಕೆಲಸ ಮಾಡ್ತೇವೆ. ಅಂದರೆ ಅವ್ರು ಬಂದು ಕೇಳುವಾಗ ಅವರಿಗೆ ಗೈಡೆನ್ಸ್ ಕೊಡ್ತೇವೆ. ಬಟ್ ನಾವು ನಮ್ಮದೇ ಪ್ರಾಡಕ್ಟಿಗೆ, ಕಲೆಕ್ಷನ್ಸಿಗೆ ನಾವು ಆ ರೀತಿಯಲ್ಲಿ ವರ್ಕ್ ಮಾಡ್ತೇವೆ. ಓಕೆ, ಈಗ ಸದ್ಯದ ಮಟ್ಟಿಗೆ ಎಷ್ಟು ವಿದ್ಯಾರ್ಥಿಗಳು ನಿಮ್ಮ ಜೊತೆ ಇದ್ದಾರೆ ಕಲಿಯುವವರು? ಅಂದರೆ ಕೋರ್ಸ್ ಮಾಡುವಂಥವ್ರು ಯಾರಾದರೂ ಇದ್ದಾರೆ? ಹಾಗೆ ನಾವು ಸ್ಪೆಸಿಫಿಕ್ ಅಂತ ಅಲ್ಲ, ನಮಗೆ ನಮ್ಮ ಹತ್ರ ಬಂದವರು ಈಗ ಜಾಸ್ತಿಯಾಗಿ ಪರ್ಮನೆಂಟ್ ಆಗಿ ವೀವಿಂಗ್ ಕಲೀಲಿಕ್ಕೆ ಮತ್ತು ಇಲ್ಲ ಡಿಸೈನಿಂಗ್ ಮಾಡಲಿಕ್ಕೆ, ನಮ್ಮೊಟ್ಟಿಗೆ ವರ್ಕ್ ಮಾಡಲಿಕ್ಕೆ ಅಂತ ಬಂದವರು ಇರೋದು. ಸೊ ಈಗ ನಾವು ಒಂದು ಚಿಕ್ಕ ಟೀಮ್, ನಾವು ಸಾಧಾರಣ 7 ಜನರಿಗೆ ಟ್ರೈನಿಂಗ್ ಕೊಟ್ಟಿದ್ದೇವೆ ಹ್ಯಾಂಡ್ಲೂಮ್ ವೀವಿಂಗಲ್ಲಿ, ಉಡುಪಿ ಸಾರಿ ವೀವಿಂಗಲ್ಲಿ. ಕೆಲವರೆಲ್ಲ ಕಂಟಿನ್ಯೂ ಮಾಡ್ತಿದ್ದಾರೆ ಅದರಲ್ಲೇ ನಮ್ಮೊಟ್ಟಿಗೆ ಇದ್ದು. ಕೆಲವರೆಲ್ಲ ಬೇರೆ ಇಂಟ್ರೆಸ್ಟ್ ಬಂತು ಅಂತ ಬೇರೆ ಇದಕ್ಕೆ ಹೋಗಿದ್ದಾರೆ. ಅಂದ್ರೆ ಈಗ ನಿಮ್ಮದ್ರಲ್ಲಿ ಇರೋದು ಯಂಗ್ ಜನರೇಷನ್ ಅಥವಾ? ಹೌದು, ನಮ್ಮಲ್ಲಿ ಇರುವಂತವರು ಈಗ ನಾವು ಟ್ರೈನಿಂಗ್ ಕೊಟ್ಟವರು ಎಲ್ಲ ಬಿಟ್ವೀನ್ ದಿ ಏಜ್ ಆಫ್ 20 to 25, ಎಲ್ಲ ಮ್ಯಾಕ್ಸಿಮಮ್ 30. ಜಾಸ್ತಿ ವಿದಿನ್ 20 ಇಯರ್ಸ್ ಏಜ್ನವರಿಗೆ ನಾವು ಟ್ರೈನಿಂಗ್ ಕೊಟ್ಟದ್ದು. ಸೊ ಅವರಿಗೆ ಪಿಕಪ್ ಮಾಡಲಿಕ್ಕೆ ಕೂಡ ತುಂಬ ಇಂಟ್ರೆಸ್ಟ್, ಮತ್ತು ಅದರಲ್ಲಿ ಇಂಟ್ರೆಸ್ಟ್ ಇರಬೇಕು ಮೇನ್. ಏನು ಹೇಳಿದರೆ ಆ ಟೈಪ್ ಆಫ್ ಒಂದು ಟ್ರೆಡಿಷ್ನಲ್ ಆರ್ಟ್ ಫಾರ್ಮ್ ಅಂತ ಅವರು ತಿಳ್ಕೊಂಡು ಮಾಡುವವರಿಗೆ ಇದರಲ್ಲಿ ತುಂಬ ಸ್ಕೋಪ್ ಇರ್ತದೆ. ಈಗ ನಮ್ಮೊಟ್ಟಿಗೆ ಸ್ಟಾರ್ಟಿಂಗಲ್ಲಿ ಕಲ್ತದ್ದು ಈಗ 3-4 ಮಂತ್ಸ್ ಆಯಿತು. ಒಬ್ಳು ಹುಡುಗಿ, ಈಗ ಅವಳಿಗೆ ಸಹ ಅಂದರೆ ನಾವು ಸುಮಾರು ಜನರಿಗೆ ಕಲಿಸಿದ್ದೇವೆ. ಆ ಕಲಿಸಿದ ಜನರಲ್ಲಿ ಒಬ್ಬಳಿಗೆ ಜಾಸ್ತಿ ಇಂಟ್ರೆಸ್ಟ್ ಉಂಟು ಅದರಲ್ಲಿ. ಅವಳಿಗೆ ಬೇರೆಯವರಿಗೆ ಕಲಿಸುವ ಒಂದು ಸಾಮರ್ಥ್ಯ ಅವಳಿಗೆ ಬರ್ತಾ ಉಂಟು. ಸೊ ಆ ರೀತಿಯಲ್ಲಿ ನಾವು ಡೆವಲಪ್ ಆಗ್ತಾ ಇದ್ದೇವೆ. ನೀವು ಒಂದು ಎಷ್ಟು ವರ್ಷದಿಂದ ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸ್ತಾ ಇದ್ದೀರಿ ಅಂತ ನಮಗೆ ಗೊತ್ತಿಲ್ಲ. ಬಿಕಾಸ್ ಕೋವಿಡ್ ಟೈಮ್ ಬಂತು, ಯಾವ ರೀತಿ ನಿಮಗೆ ಸಫರ್ ಆದ್ರಿ ಎನ್ನುವಂಥದ್ದು? ನಾನು ಜಸ್ಟ್ ಬಿಫೋರ್ ಕೋವಿಡ್ 2019, ಲೇಟ್ 2019 ಈ ಕಾನ್ಸೆಪ್ಟನ್ನು ಮಾಡುವಂಥ ಒಂದು ಸ್ಟಾರ್ಟ್ ಮಾಡಿದ್ದೆ. ಸೊ ಫಸ್ಟಿಗೆ ನಾನು ಕಲ್ಕೊಂಡೆ, ಅದರಲ್ಲಿ ಸ್ವಲ್ಪ ಟೈಮ್ ಹೋಯಿತು. ಬಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡುವ ಟೈಮಲ್ಲೇ ಕೋವಿಡ್ ಬಂತು. ಸೊ ಅದು ಸ್ವಲ್ಪ ಇಫೆಕ್ಟ್ ಆಯಿತು. ಬಟ್ ಆ ಟೈಮಲ್ಲಿ ನಾನೆಂತ ಮಾಡಿದೆ, ನಾನು ಸ್ಟಾಪ್ ಮಾಡಲಿಲ್ಲ. ಸೇಲೆಲ್ಲ ಇರಲಿಲ್ಲ ಫಸ್ಟ್ 2 months ಎಲ್ಲ. ತುಂಬ ಒಂದು ಸೀರೆ ಹೋದರೂ ಅದೊಂದು ದೊಡ್ಡ ವಿಷಯ ಇತ್ತು, ಹಾಗೆಲ್ಲ ಆಗ್ತಾ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ಆ ಬ್ರೇಕ್ ಟೈಮಲ್ಲಿ ನನಗೆ ಮಾಹಿತಿ ಸಂಗ್ರಹ ಮಾಡ್ಕೊಳ್ಳಿಕ್ಕೆ ತುಂಬ ಒಳ್ಳೆಯದಾಯಿತು. ಇಲ್ಲ ಜನರ ಹತ್ರ ಮಾತಾಡಿ ಕಲೀಲಿಕ್ಕೆ, ಇಲ್ಲ ಅವರಿಗೆ ಉಡುಪಿ ಸಾರಿ ಅಂತ ಉಂಟು ಅಂತ ಒಂದು ಅದರ ವಿಷಯ ಒಂದು ಮೇಲೆ ತರಲಿಕ್ಕೆ ಒಂದು ಅಪಾರ್ಚುನಿಟಿ ಸಿಕ್ಕಿತ್ತು. ಎಲ್ಲರೂ ಡಿಜಿಟಲ್ ಆಗಿ ಕನೆಕ್ಟ್ ಆಗುವಾಗ ನಾವು ಮನೆಯಲ್ಲೇ ಕೂತ್ಕೊಂಡು ಡೆಲ್ಲಿ ಅವರೊಟ್ಟಿಗೆ ಸಹ ಕನೆಕ್ಟ್ ಆಗ್ತಿದ್ವಿ, ನಾವು ಸೌತ್ ಚೆನ್ನೈಯಲ್ಲಿ ಸಹ ಕನೆಕ್ಟ್ ಆಗ್ತಿದ್ವಿ, ಈಸ್ಟ್ ವೆಸ್ಟ್, ಮತ್ತು ಕೆಲವೆಲ್ಲ ಕಾನ್ಫರೆನ್ಸಸ್ ಆಗ್ತಾಯಿತ್ತು, ಇಲ್ಲ ಮೀಟಿಂಗ್ಸ್ ಆಗ್ತಾಯಿತ್ತು. ಅದರಲ್ಲಿ ಫಾರಿನರ್ಸ್ ಕೂಡ ಇದ್ದರು. ಸೊ ಆ ಟೈಮಲ್ಲಿ ಕನೆಕ್ಟ್ ಆಗಿ ನಮಗೆ ಇದರ ವಿಷಯ ಒಂದು ಮೆಸೇಜ್ ಸ್ಪ್ರೆಡ್ ಮಾಡಲಿಕ್ಕೆ ತುಂಬ ಒಳ್ಳೆಯದಾಯಿತು. ಓಕೆ, ನಿಮಗೆ ಅಂದರೆ ಬೇರೆ ಫಾರಿನ್ ಕಂಟ್ರೀಸಿಂದ ಏನಾದರೂ ಕಾಲ್ಫರ್ ಬಂದಿದೆ ಇಲ್ಲಿ ಬಂದು ನಮಗೆ ಅಂತ ಹೇಳಿ ಕೊಡಿ ಎನ್ನುವಂಥದ್ದು ಏನಾದರೂ? ಬಟ್ ಹಾಗಿಲ್ಲ, ಬಟ್ ನಮಗೆ ಆರ್ಡರ್ಸ್ ಬಂದಿದೆ. ಸೊ ನಾವು US, UK, ಸಿಂಗಾಪುರ್ ಅಲ್ಲೆಲ್ಲ ಉಡುಪಿ ಸ್ಯಾರೀಸನ್ನು ಕಳಿಸಿದ್ದೇವೆ. ಸೊ ಅದೊಂದು ಹೆಮ್ಮೆಯ ವಿಷಯ. ನಿಜವಾಗ್ಲೂ ಅದೊಂದು ಹೆಮ್ಮೆಯ ವಿಷಯ. ಯಾಕಂತ ಹೇಳಿದರೆ ಅದೊಂದು ನಶಿಸುವ ಹಂತದಲ್ಲಿ ಇದ್ದದನ್ನು ನೀವು ಅದನ್ನು ಮೇಲೆತ್ತಿ ಒಂದು
ಒಂದು ಸಣ್ಣ ತಂಡ ಏನು ಕಟ್ಟಿಕೊಂಡು ನೀವು ಮಾಡಿರುವಂಥದ್ದು, ಒಂದು ಇಂತಹ ಕಾರ್ಯ ಹೀಗೆ ನಡೀತಾ ಇರಲಿ ನಿಮ್ಮದು, ನಮ್ಮ ಸಪೋರ್ಟ್ ನಿಮಗೆ ಯಾವತ್ತೂ ಇರ್ತದೆ, ಆದಷ್ಟು ಗ್ರಾಹಕರು ನಿಮಗೆ ಬರ್ತಾ ಇರಲಿ, ಮತ್ತು ಇದರ ಬಗ್ಗೆ ಯಾವುದು ಉಡುಪಿ ಸೀರೆಗಳ ಬಗ್ಗೆ ನೀವು ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಇರಿ ಎಲ್ಲರಿಗೆ. ಅಷ್ಟೇ ಅಲ್ಲದೆ ಈ ಸೀರೆಗಳ ಬಗ್ಗೆ ಅಂದರೆ ಕೆಲವರಿಗೆ ಇದು ರೀಸನೇಬಲ್ ಅಂತ ಅನಿಸೋದಿಲ್ಲ, ಬಟ್ ನಿಜವಾಗಿ ಫ್ಯಾಕ್ಟ್ ನೋಡ್ಲಿಕ್ಕೆ ಹೋದರೆ ಇದರ ರೇಟ್, ರಾ ಮೆಟೀರಿಯಲ್ಸ್ ಬಗ್ಗೆ ನೀವು ಅವರಿಗೆ ಸ್ವಲ್ಪ ಹೇಳ್ತಾ ಇದ್ರೆ ಜನರಿಗೆ, ಸಾಮಾನ್ಯರಿಗೆ ಗೊತ್ತಾಗಬಹುದು ಅಂತ. ನೀವು ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಪ್ರೈಸ್ ಬಗ್ಗೆ ಹ್ಯಾಂಡ್ಲೂಮ್ ಅಂದ್ರೆ ಒಂದು ಎಕ್ಸ್ಪೆನ್ಸಿವ್ ಅಂತ ಎಲ್ಲರ ತಲೆಯಲ್ಲಿ ಇರ್ತದೆ. ಬಟ್ ನಾವೆಂತ ಅರ್ಥ ಮಾಡ್ಕೊಳ್ಬೇಕಂದ್ರೆ ಅದನ್ನ ಒಬ್ರು ಮಾಡ್ತಿದ್ದಾರೆ, ಅವರೇ ಸ್ವಂತ ಶ್ರಮ ಪಟ್ಟು ಮಾಡುವಂಥದ್ದು ಒಂದು ಪೀಸ್ ಆಫ್ ಆರ್ಟ್. ಇದು ಜಸ್ಟ್ ಮಾಸ್ ಪ್ರೊಡಕ್ಷನ್ ಆಗುವಂಥದ್ದು ಒಂದು ಗಾರ್ಮೆಂಟ್ ಇಲ್ಲ ಸೀರೆ ಅಲ್ಲ. ಬಟ್ ಯಾರಾದರೂ ಅವರದ್ದು ಶ್ರಮ ಹಾಕಿ ತಲೆ ಖರ್ಚು ಮಾಡಿ ಅಂದರೆ ಮೆಂಟಲ್ ಫಿಸಿಕಲ್ ಎಫರ್ಟ್ ಹಾಕಿ ಮಾಡುವಂಥದ್ದು ಒಂದು ಪ್ರಾಡಕ್ಟ್. ಆ ಫಿನಿಶಿಂಗ್ ಇರಲಿ ಇಲ್ಲ ಅದು ಸೂಕ್ಷ್ಮತೆಯಿಂದ ಮಾಡುವಂಥದ್ದು ಕೆಲಸ, ಅದಕ್ಕೆ ನಾವು ರೆಸ್ಪೆಕ್ಟ್ ಕೊಡಬೇಕು. ಆ ರೀತಿಯಲ್ಲಿ ಆ ಪ್ರೈಸ್ ಇರುವಂಥದ್ದು. ಒಂದು ಸೀರೆ ಮಾಡಲಿಕ್ಕೆ ಅಂದರೆ ತುಂಬ ಎಕ್ಸ್ಪೀರಿಯನ್ಸ್ ಇದ್ದವರು ನಾರ್ಮಲ್ ಸೀರೆ ಮಾಡಲಿಕ್ಕೆ ಕೂಡ 1.5 2 days ಎಲ್ಲ ತಗೊಳ್ತಾರೆ. ಸೊ ಹಾಗೆ ವರ್ಕ್ ಇರುವಂಥ ಸಾರಿಗೆಲ್ಲ ಇನ್ನೂ ಜಾಸ್ತಿ ಟೈಮ್ ತಗೊಳ್ತದೆ. ಅವರು 5-10 ದಿನ ಹಾಕಿ ಮಾಡುವ ಒಂದು ಸೀರೆಗೆ ನಾವು ಖಾಲಿ ಒಂದು ಪ್ರೈಸ್ ಮೇಲೆ ಡಿಪೆಂಡ್ ಆಗಿ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಅಂದರೆ ಅವರು ಲಾಕ್ಡೌನ್ ಟೈಮಲ್ಲಿ ಕೂಡ ಅವ್ರು ಕೆಲಸ ಮಾಡ್ತಿದ್ರು. ಮತ್ತು ಎಂತಾದರೂ ಸಮಸ್ಯೆ ಇದ್ದರೆ ಕೂಡ ಅವರು ಯಾವಾಗಲೂ ಒಂದು ಶ್ರಮ ಪಡುವಂಥದ್ದು ಒಂದು ವರ್ಕ್ ಇದು ಹ್ಯಾಂಡ್ಲೂಮ್ ವೀವಿಂಗ್. ಓಕೆ, ಇದು ನಿಮ್ಮ ಈ ಒಂದು ಕಾರ್ಯಕ್ಕೆ ನಿಮ್ಮ ಮನೆಯವರ ಅಂದರೆ ಪೇರೆಂಟ್ಸ್ ಆಗಿರ್ಬೋದು, ಸಿಸ್ಟರ್ಸ್, ಬ್ರದರ್ಸ್, ಫ್ರೆಂಡ್ಸ್ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ನಿಮಗೆ? ಎಲ್ಲರೂ ಮನೆಯವರೆಲ್ಲರೂ ತುಂಬ ಸಪೋರ್ಟ್ ಮಾಡ್ತಾರೆ. ನಮ್ಮ ಲೈನ್ ಆಫ್ ಬಿಸ್ನೆಸ್ ಬೇರೆವೇ, ಫ್ಯಾಮಿಲಿ ಬಿಸ್ನೆಸ್ ನಮ್ಮದು. ನಾವು ಹೋಟೆಲ್ ಹಾಸ್ಪಿಟಾಲಿಟಿಯಲ್ಲಿ ಇರೋದು. ಬಟ್ ಇದೊಂದು ಸೆಪ್ರೇಟ್, ಯಾರಿಗೂ ಒಂದು ಐಡಿಯಾ ಇಲ್ಲದೇ ಇರುವಂಥದ್ದು ಒಂದು ಫೀಲ್ಡ್. ಬಟ್ ಆದರೂ ಕೂಡ ನನಗೆ ಇಂಟ್ರೆಸ್ಟ್ ಉಂಟು ಅಂತ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಮನೆಯಲ್ಲಿ ತಂದೆ ತಾಯಿ ಇರಲಿ ಇಲ್ಲ ಅಣ್ಣ ಅತ್ತಿಗೆ ಇರಲಿ, ಮತ್ತು ನಮ್ಮದು ಎಲ್ಲ ರಿಲೇಟಿವ್ಸ್ ಕೂಡ. ಈಗ ಮೊನ್ನೆ ಎಕ್ಸಿಬಿಷನ್ ಆಗುವಾಗ ಕೂಡ ನಮ್ಮದು ಒಂದು ಚಿಕ್ಕ ತಂಡ, ಬಟ್ ಎಲ್ಲ ಫ್ಯಾಮಿಲಿಯವರು ಫ್ರೆಂಡ್ಸ್ನವರೇ ಒಟ್ಟಾಗಿ ತುಂಬ ಸಪೋರ್ಟ್ ಮಾಡಿದರು ಆ ರೀತಿಯಲ್ಲಿ. ಮೇಡಮ್, ಈಗ ಕಸ್ಟಮರ್ಸ್ಗೆ ಬರಬೇಕು ಅಂದರೆ ಗ್ರಾಹಕರಿಗೆ ನಿಮ್ಮ ಹತ್ರ ಬರಬೇಕು, ರೀಚ್ ಆಗಬೇಕಂತ ಹೇಳಿದರೆ ಯಾವ ರೀತಿ ಬರಬಹುದು ಅವರು? ನಮ್ಮದೊಂದು ಚಿಕ್ಕ ಆಫೀಸ್ ಸ್ಪೇಸ್ ಉಂಟು ಮಣಿಪಾಲದಲ್ಲಿ. ಸೊ ಅವ್ರು ನಮಗೆ ಕಾಂಟ್ಯಾಕ್ಟ್ ಆಗಿ ಬರ್ಬೋದು. ಘರ್ಬಾಯ್ ಮಾಳ್ಶಿ ಅಂತ ಆಫೀಸ್ ನಮ್ಮದು. ಅದು ಇಲ್ಲದಿದ್ದರೆ ನಾವು ಜಾಸ್ತಿಯಾಗಿ ಜನರು ಕನ್ವೀನಿಯನ್ಸಿಗೋಸ್ಕರ ಅಂತ ಆನ್ಲೈನೇ ಶಾಪ್ ಮಾಡಲಿಕ್ಕೆ ಪ್ರಿಫರ್ ಮಾಡ್ತಾರೆ. ಸೊ ನಮ್ಮದು ವಾಟ್ಸಪ್ ನಂಬರ್ ಇರಲಿ, ನಮ್ಮದು ವೆಬ್ಸೈಟ್ ಡೀಟೇಲ್ಸ್ ಇರಲಿ, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಉಂಟು ಘರ್ಬಾಯ್ ಮಾಳ್ಶಿ ಅಂತ. ಸೊ ಜನರು ಅದನ್ನು ಫಾಲೋ ಮಾಡಿ ನಾವೆಂತ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತೇವೆ ಥ್ರೂ ಔಟ್ ದ ಡೇ ಇಲ್ಲ ಥ್ರೂ ಔಟ್ ದ ಇಯರ್, ಟ್ರೈನಿಂಗ್ ವಿಷಯ ಇರಲಿ ಇಲ್ಲ ನಮ್ಮದು ಪ್ರೊಡಕ್ಷನ್ ಹೇಗೆ ಆಗ್ತದೆ ಇಲ್ಲ ನಮ್ಮದು ಡಿಸೈನಿಂಗ್ ಪ್ರಾಸೆಸ್ ಹೇಗೆ ಅಂತ ಎಲ್ಲ ಪ್ರಾಡಕ್ಟ್ಸ್ ನಮ್ಮ ಹತ್ರ ಉಂಟು. ಅದೆಲ್ಲ ಅವರು ಅಲ್ಲಿ ನೋಡಿ ಶಾಪ್ ಮಾಡ್ಬೋದು. ಓಕೆ, ಈ ಕೋವಿಡ್ ಟೈಮಲ್ಲಿ ತುಂಬ ಕಷ್ಟ ಅಂತ ಆಯಿತು ಅಂತ ಹೇಳಿದ್ರಿ ಮಾರ್ಕೆಟಿಂಗ್ ಟೈಮಲ್ಲಿ. ಸೊ ನಿಮ್ಮ ನೇಕಾರರು ಇದ್ರು, ಸೊ ಅವ್ರು ಯಾವ ರೀತಿ, ಅವರಿಗೂ ಕೂಡ ಕಷ್ಟ ಆಗಿರ್ಬೋದು, ಯಾವ ರೀತಿ ಅವರಿಗೆ ಹೆಲ್ಪ್ ಮಾಡಿದ್ರಿ, ಸಹಾಯ ಹಸ್ತವನ್ನು ನೀಡಿದ್ರಿ? ನಾವು ಆದಷ್ಟು ನಾವು ಇದರ ವಿಷಯ ಜನರಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಮತ್ತು ಮಾರ್ಕೆಟಿಂಗ್ ಎಷ್ಟು ಮಾಡ್ಬೋದು ಅಷ್ಟು ಮಾಡಲಿಕ್ಕೆ ಟ್ರೈ ಮಾಡಿದ್ವಿ. ಮತ್ತು ನಾವು ಏನು ಮಾಡ್ತೇವೆ ಅಂದರೆ ನಮಗೆ ಆ ಬಂದದ್ದು ಪ್ರಾಫಿಟ್ಸಿಂದ ಆಗಲಿ ಇಲ್ಲ ನಾವು ಉಡುಪಿ ಸಾರಿ ಸೇಲ್ ಮಾಡಿ ನಾವು ಎಂತ ಮಾಡ್ತೇವೆ. ಸೊ ಅದರಿಂದ ನಾವು ಕೋವಿಡ್ ಟೈಮಲ್ಲಿ ಸ್ಪೆಸಿಫಿಕ್ಲಿ ಇದು ಸೆಕೆಂಡ್ ವೇವ್ ಬಂದಾಗ ನಾವು ಉಡುಪಿ ಮತ್ತು ಶಿವಳ್ಳಿ ಸೊಸೈಟಿ, ನೇಕಾರರ ಸೊಸೈಟಿಯ ಅವರೊಟ್ಟಿಗೆ ಗೂಡಿ ನಾವು ಅವರ ನೇಕಾರರಿಗೆ ನಾವು ಕೋವಿಡ್ ರಿಲೀಫ್ ಫಂಡ್ಸನ್ನು ಕೊಟ್ವಿ. ಅವರ ಮೂಲಕ ಬೇರೆ ಸಾಮಗ್ರಿಗಳೆಲ್ಲ ಕೊಟ್ಟರು, ಅಕ್ಕಿ ಹಾಗೆಲ್ಲ. ಘರ್ಬಾಯ್ ಮಾಳ್ಶಿ ಮೂಲಕ ನಾವು ಅವರಿಗೆ ಕೋವಿಡ್ ರಿಲೀಫ್ ಫಂಡ್ಸನ್ನು ಕೊಟ್ವಿ. ಓಕೆ, ಒಂದು ಉತ್ತಮ ಕಾರ್ಯ ಕೂಡ ನೀವು ಆ ಟೈಮಲ್ಲಿ ಮಾಡಿದ್ರಿ. ನಿಮ್ಮ ಒಂದು ಘರ್ಬಾಯ್ ಮಾಲ್ಸಿ ಎನ್ನುವಂಥ ಸಂಸ್ಥೆ ಇದೇ ರೀತಿ ಮುಂದುವರಿತಾ ಹೋಗಲಿ. ನಿಮಗೆ ಉಡುಪಿ ಸೀರೆ ಬಗ್ಗೆ ಏನು ಜನರಿಗೆ ಇರುವಂತಹ ನಾಲೆಜ್ ಅದನ್ನು ಜಾಸ್ತಿ ಇನ್ನಷ್ಟು ಮುಂದೆ ಕೊಡ್ತಾ ಹೋಗಿ. ಯಾಕಂತ ಹೇಳಿದರೆ ಉಡುಪಿ ಸೀರೆ ಎನ್ನುವಂಥದ್ದು ಒಂದು ಟೈಮ್ನಲ್ಲಿ ತುಂಬ ಫೇಮಸ್ ಆಗಿದ್ದಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಇವಾಗ ಇಂದಿನ ಜನರಿಗೆ ಅಥವಾ ಮುಂದಿನ ಫ್ಯೂಚರ್ಗೆ ಇವರು ಏನು ತೋರಿಸಿಕೊಡ್ತಾ ಇದ್ದಾರೆ ಈ ಘರ್ಬಾಯ್ ಮಾಲ್ಸಿ ಎನ್ನುವ ತಂಡದ ಮೂಲಕ, ಸೊ ಇವರಿಗೆ ಈ ಕಾರ್ಯಕ್ರಮಕ್ಕೆ
ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. Thank you. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಥ್ಯಾಂಕ್ ಯು ಸೊ ಮಚ್. ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂಥ ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ನಮ್ಮೂರ ಜಾಣೆಯಲ್ಲಿ ನಮ್ಮ ಜೊತೆ ಇದ್ರು ಮಹಾಲಸಕಿನಿ. ಘರ್ಬಾಯಿ ಮಾಲಿಸಿ ಎನ್ನುವಂತಹ ಉಡುಪಿ ಸೀರೆಗಳ ಬಗ್ಗೆ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಜನರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಿದ್ದಂತಹ ಮಹಾಲಸಕಿನಿಯವರು ನಮ್ಮ ಜೊತೆ ಇದ್ರು. ಇದೇ ಥರ ನಮ್ಮೂರಿನ ಪ್ರತಿಭೆಗಳನ್ನು ನಾವು ಪ್ರತಿ ವಾರದಲ್ಲಿ ನಿಮಗೆ ಅನಾವರಣಗೊಳಿಸ್ತೇವೆ. ನಮ್ಮೂರಿನ ಸಾಧಕಿಯರನ್ನು ನಿಮಗೆ ತಿಳಿಸ್ತೇವೆ. ನಮ್ಮ ಕಾರ್ಯಕ್ರಮಗಳನ್ನು ನೋಡ್ತಾ ಇರಿ, ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರಿ. ಇದೇ ರೀತಿಯ ಪ್ರತಿ ವಾರದಲ್ಲಿ ನಿಮಗೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇರ್ತೇವೆ, ವಿಶೇಷ ಕಾರ್ಯಕ್ರಮಗಳನ್ನು ಕೊಡ್ತಾ ಇರ್ತೇವೆ. ಸ್ಪಂದನ ವಾಹಿನಿಯನ್ನು ನೋಡ್ತಾ ಇರಿ. ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.